ಶ್ರೀ ಕೃಷ್ಣಾಷ್ಟಮಿ ಸೇವಾ ಸಮಿತಿ ವತಿಯಿಂದ ಮಂಗಳೂರು ಶಕ್ತಿನಗರ ಶಾಲಾ ಮೈದಾನದಲ್ಲಿ 2000 ಮಕ್ಕಳ ಕುಣಿತ ಭಜನೆ ನಡೆಯಿತು। ಈ ಕುಣಿತ ಭಜನೆಯನ್ನ ಶಾಸಕ ವೇದವ್ಯಾಸ ಮತ್ತು ಮೋನಪ್ಪ ಭಂಡಾರಿ, ನೂತನ ಮೇಯರ್ ಸುಧೀರ್ ಶೆಟ್ಟಿ ಮತ್ತಿತರರು ದೀಪ ಬೆಳಗಿಸಿ ಕುಣಿತ ಭಜನೆಗೆ ಚಾಲನೆ ನೀಡಿದರು। ಶಾಸಕ ವೇದವ್ಯಾಸ ಮತ್ತು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು। ಬಳಿಕ 2000 ಮಂದಿಯ ಕುಣಿತ ಭಜನೆ 1 ಗಂಟೆಗೂ ಅಧಿಕ ಹೊತ್ತು ನಡೆಯಿತು। ಇವತ್ತು ಕರಾವಳಿ ಕರ್ನಾಟಕದ ಈ ತುಳುನಾಡಿನ ಬಹಳ ಅದ್ಭುತವಾದಂಥ ಬಹಳ ದೊಡ್ಡದಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಸೇರಿಕೊಂಡಿದ್ದೇವೆ। ಈ ಸಂದರ್ಭದಲ್ಲಿ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳು ಉಪಸ್ಥಿತರಿದ್ದುಕೊಂಡು ಬಹಳ ಯಶಸ್ವಿಯಾದಂಥ ಕುಣಿತ ಭಜನೆಯ ಸಾವಿರಾರು ಪುಟಾಣಿ ಮಕ್ಕಳು ಮತ್ತು ಹಿರಿಯರು ಸೇರಿಕೊಂಡು ಬಹಳ ದೊಡ್ಡ ರೀತಿಯ ಕುಣಿತ ಭಜನದ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಸಮಿತಿಯ ವತಿಯಿಂದ ಶಕ್ತಿನಗರದ ಈ ನಾಲ್ಯ ಪದವು ಶಾಲಾ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ವಿಜೃಂಭಣೆಯಲ್ಲಿ ಜರುಗ್ತಾ ಇದೆ। ನನಗೆ ಗೊತ್ತಿದ್ದ ಹಾಗೆ ಕಳೆದ 15 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಕುಣಿತ ಭಜನೆಯ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕರಾವಳಿಯ ತುಳುನಾಡಿನಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಕಾಣಲಿಲ್ಲ। ಈ ಒಂದು ವಿಶೇಷವಾದಂಥ ದೊಡ್ಡದಾದಂಥ ಪ್ರಯತ್ನ, ಬಹಳ ವಿನೂತನವಾದಂಥ ಪ್ರಯತ್ನ, ನಿಜಕ್ಕೂ ಇದಕ್ಕೆ